ಕೈಕನ ಮುಂಚೆ ಚಾಯ್ ಬಿಡಮ್ಮ ಅಂದೆ. ನಾವು ಕುತ್ಕೊಳ್ಳೋದು ಬೇಡ ಈ ಕುಡ್ಲ ಅದು ಸರಿ ಇರ್ತಿರ್ಲಿ ಅಲ್ಲಿ ಸೀಟಿಗೆ ಏನು ಅದು ಹ್ಯಾಂಡಿಗೆ ಅಲ್ಲ ಕೆಂಪು ಸೀಟಿಗೆ ಏನಮ್ಮ ಅಂದೆ. ನೀರಾಗ್ತಿದ್ಯಾ ನೀನು ಎದುರುದಾರ ಬಂದೆ. ಏನು ಮಾಡ್ತಿ ಇಲ್ಲಿ ಹತ್ತನಾಗ ಕದಂಬ ಸರಿ ನೀನು ಎಂತ ಮಾತಾಡಿದ್ದು ಮಾರಾಯ್ತು ಅಂದೆ. ಕದಂಬ ಎಂತ ಮಾತಾಡಿದ್ದು ನೀವು ಅದಕ್ಕೆ ಸಂಗೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಅಲ್ಲ ನೀನು ಎಂತ ಮಾತಾಡಿದ್ದು ಹೇಳು ಅಂದೆ. ಹೇಳಿ ಬಂದಾಗ ಒಂದು ಪ್ಯಾಸೆಂಜರ್ ಇರ್ತೀರ ಅವ್ರು ಯಾರು ಸರಿಯಾದ ನಂಬ್ತಾರೆ ಎಲ್ಲರೂ ತಪ್ಪಿದ್ದೀನಿ ಅದು ಒಂದು ಕದಂಬ ಬರ್ತಾರೆ ಒಂದು ನೇರು ಕೈ ಹಂಗೆ ಬಟನ್ ಬರೋಬೋದು ಅದು ನಾನು ಕೈ ಅಡ್ಡ ಕೊಡಿ ನಾನು ಕೈಯಲ್ಲಿ ಪಕ್ಷಿ ತಿಂಟಾಯಿ ನಾನು ಬರ್ತಿರೋದು ಏನೋ ಇಟ್ಕೊಂಡ್ಬೇಕು ಇನ್ನು ಬಾಬಣ್ಣ ಗಾಡಿ ಅಂತಲ್ಲ ಹಂಗೆ ಅಣ್ಣ ಡೋಸ್ ಆಯ್ತಲ್ಲ ಅದು ಏನೋ ಯಾಮ ಪೂರ್ಣ ಒಂದು ಒಂಥರ ನಂಬರ್ ಸ್ಲೋ ಮಾಡ್ತಾರೆ ಆ ಪ್ಯಾಸೆಂಜರ್ ಲಕ್ಕಿ ಅಲ್ಲ ನೀವು ಬೋರ್ಡ್ಗೆ ಬ್ಯಾಗಿಗೆ ಹೋಗಿ ಹಾಂ ಬ್ಯಾಗಿ ನಮ್ಮ ಮೂರು ಗ್ಯಾರೇಜ್ ತರುತ್ತ ನನ್ನ ಗ್ಯಾರೇಜ್ ಟ್ರೆಂಡ್ಸ್ ಹಂಚಿ ಅನ್ನು ಪಿತ್ತು ನಂಗೆ ದಾಯ್ತಕ್ಕೆ ದಾಯ್ತಾನಕ್ಕ ಏನು ಯಾಕಂದ್ರೆ ಇಂಚೆ ಸರ್ ಇಂಚು ಜನ ಪತ್ರ ಗಂಟೆ ದಾಯ್ತಾನಕ್ಕ ಇಂಚು ಜನ ಅಂತ ಕಲಿತಾ ಸ್ವಲ್ಪ ಫೋನ್ ಮಾಡೋದಾಯ್ತಾ ಅಂತ ಫೋನ್ ಇರ್ತಲ್ಲ ನನಗೆ ಅವನು ಯಾರಕ್ಕೆ ಕರ್ಕೊಂಡ ನಂಗೆ ಗೊತ್ತಿಲ್ಲ ಅಂದ್ರೆ ನೀವು ಕೊಟ್ಟಿ ಕೈ ಸ್ವಲ್ಪ ಕೂತ್ಕೊಂಡಿದ್ರಿ ಮಾರೈತಿ ಯಾರಂತ ಗೊತ್ತಿಲ್ಲ ಹೇಳಿದ್ರೆ ಸರಿ ನಾನು ಪಾಸ್ ಕೊಡು ಬಂದು ಪಾಸ್ ಕೊಟ್ಟಾಗ ಎತ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತಾ ಇರ್ತೇನೆ ನೀನು ನಾನು ಸೇರಿ ಕಂಪ್ಲೇಂಟ್ ಮಾಡ್ತೇನೆ ಮೊನ್ನೆ ಅವನ ಹೆಸರು ಹಸನ್ ಅಂತ ಎಲ್ಲಿ ಅವನು ಮೂರದವನು ಯಾವ ಕಾಲೇಜು ಫಿಲಮ್ ನನಗೆ ಸತ್ಯ ಹೇಳ್ಬೇಕು ಇಲ್ಲ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಂದೆ ಅದಕ್ಕೆ ಇಲ್ಲ ಕೊಂಬೆಟ್ಟು ಶಾಲೆ ಕೊಂಬೆಟ್ಟು ಎಷ್ಟನೇ ಕ್ಲಾಸ್ ಫಸ್ಟ್ ಪಿ.ಯು.ಸಿ ಯಾಕೆ ಯಾರಿಗೆ ಗೊತ್ತಿಲ್ಲ ಬಟ್ ಮಾಮೂಲಿ ಜೋಕ್ಲಿ ಬರ್ತೀವಿ ಕೊಂಬೆಟ್ಟು ಕ್ಲಾಸ್ ಕಡೆಗೆ ಕಾಮರ್ಸ್ ಹತ್ರ ಡಿ ಸೆಕ್ಷನ್ ಉಂಟು ಹಾಕೊಂಡು